ಪೊಲೀಸ್ ಇಲಾಖೆ ಜನಸಾಮಾನ್ಯರ ಪರವಾಗಿ ಇರಬೇಕೇ ವಿನಃ ಯಾವುದೇ ವ್ಯಕ್ತಿ ಇಲ್ಲವೇ ಕಂಪನಿಯ ಪರವಾಗಿ ಅಲ್ಲ. ಪೊಲೀಸರು ಟೋಲ್ಗೇಟ್ನಲ್ಲಿ ಹಣವನ್ನ ಸಂಗ್ರಹಿಸ್ತಾ ಇದ್ದು ಇದು ಸರಿಯಾದ ಕ್ರಮವಲ್ಲ. ಜನರು ನ್ಯಾಯಯುತವಾದ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಹೋರಾಟ ನಡೆಸುವಾಗ ಅವರಿಗೆ ಸಹಕಾರ ನೀಡಬೇಕಾಗಿದೆ ಎಂಬುದಾಗಿ ಕೇಮಾರು ಈಶಾ ವಿಠಲದಾಸ ಶ್ರೀಗಳು ಹೇಳಿದ್ದಾರೆ. ಅವರು ಪಡುಬಿದ್ರಿ ಕಾರ್ಕಳ ರಾಜ್ಯ ಹೆದ್ದಾರಿಗೂ ಟೋಲ್ಗೇಟ್ ನಿರ್ಮಿಸುವ ಸರ್ಕಾರದ ನೀತಿಯನ್ನು ವಿರೋಧಿಸಿ ಬೆಳ್ಮಣ್ ಟೋಲ್ ಹೋರಾಟ ಸಮಿತಿಯಿಂದ ನಡೆದ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ್ರು. ಯಾವುದೇ ಹೆದ್ದಾರಿಯಲ್ಲಿ ಕಾಣಸಿಗದ ಅವೈಜ್ಞಾನಿಕ ರಸ್ತೆ ಉಬ್ಬುಗಳು ಕಾರ್ಕಳದಿಂದ ಪಡುಬಿದ್ರಿಯವರೆಗೆ ನಮಗೆ ಕಾಣಸಿಗುತ್ತಿದ್ದು ಇದು ಸರಿಯಾದ ಕ್ರಮವಲ್ಲ. ತಕ್ಷಣವೇ ಜನರಿಗೆ ಸಮಸ್ಯೆಯೊಡ್ಡುತ್ತಿರುವ ಅವೈಜ್ಞಾನಿಕ ರಸ್ತೆ ಉಬ್ಬುಗಳನ್ನು ತೆರವುಗೊಳಿಸಬೇಕು. ಅದಲ್ಲದೆ ಬೆಳ್ಮಣ್ ಪ್ರದೇಶದಲ್ಲಿ ಸುತ್ತಲೂ ಬಹಳಷ್ಟು ತೀರಾ ಗ್ರಾಮೀಣ ಪ್ರದೇಶಗಳಿದ್ದು ಇಲ್ಲಿ ಟೋಲ್ಗೇಟ್ ನಿರ್ಮಾಣ ಆಗಿದೆಯಾದಲ್ಲಿ ಇಲ್ಲಿನ ಜನ ಸಮಸ್ಯೆಯ ಸುಳಿಯಲ್ಲಿ ಸಿಲುಕುವುದು ನಿಶ್ಚಿತ. ಜನರು ಕೂಡ ಅರ್ಥೈಸಿಕೊಳ್ಳಬೇಕಾಗಿದೆ. ಈ ಟೋಲು ನಮ್ಮ ಜೀವನದ ಜೊತೆಗೆ ಚೆಲ್ಲಾಟ ಮಾಡುತ್ತಿಲ್ಲ. ಬದಲಾಗಿ ಮುಂದಿನ 25-30 ವರ್ಷಗಳ ನಂತರವೂ ನಮ್ಮ ಮುಂದಿನ ಪೀಳಿಗೆಯನ್ನ ಕಾಡಲಿರುವುದರಿಂದ ಇದನ್ನ ನಾವು ಯಾವುದೇ ಮುಲಾಜಿಲ್ಲದೆ ತಿರಸ್ಕರಿಸಬೇಕಾಗಿದೆ ಎಂದು ಹೇಳಿದ್ರು. ಪೊಲೀಸ್ ಇಲಾಖೆಯಲ್ಲಿ ಏನಾದರೂ ಗಲಾಟೆ ಆದರೆ ಅಲ್ಲಿ ಬೇಕಾದ್ರೆ FIR ಮಾಡಲಿ ಇವರು, ಆದರೆ ಟೋಲ್ನವರಿಗೆ ಸಹಕಾರ ಮಾಡಬಾರ್ದು. ಅವರು ಜನರಿಗೆ ಸಹಕಾರ ಮಾಡಬೇಕು. ಪೊಲೀಸ್ ಇಲಾಖೆ ಜನರಿಗೆ ಸಹಕಾರ ಮಾಡಬೇಕು. ಮತ್ತು ಇದು ದಬ್ಬಾಳಿಕೆಯಿಂದ ಯಾವುದೇ ಒಂದು ಮಾಡಬಾರ್ದು. ನಾವು ಹಿಂಸೆ ಇಲ್ಲದೆ ಅಹಿಂಸಾತ್ಮಕವಾದಂಥ ಹೋರಾಟವನ್ನು ಮಾಡಿದ್ದೇವೆ. ಇದನ್ನು ಮನಕಂಡು ತಕ್ಷಣದಲ್ಲಿ ಟೋಲ್ ರದ್ದು ಮಾಡಬೇಕು. ಈ ಯಶಸ್ವಿ ಹಾದಿಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗೆ ಸುತ್ತಲ ಗ್ರಾಮಗಳ ಸಹಸ್ರಾರು ಮಂದಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ಬೆಳ್ಮಣ್ ಸುತ್ತಮುತ್ತಲ ಪ್ರದೇಶಗಳ ಅಂಗಡಿ ಮುಗ್ಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಮುಚ್ಚುವ ಬಂದ್ ಬೆಂಬಲ ವ್ಯಕ್ತಪಡಿಸಿದ್ರೆ ಬಸ್ ಸಹಿತ ಘನ ಲಘು ವಾಹನಗಳು ಸಂಚರಿಸದೆ ಸಂಪೂರ್ಣವಾಗಿ ಪೂರ್ಣ ಬೆಂಬಲ ವ್ಯಕ್ತವಾಗಿವೆ. ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ಸಹಿತ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಾವುದೇ ಮಟ್ಟದ ಹೋರಾಟಕ್ಕೂ ನಾವು ಸಿದ್ಧ ಎನ್ನುವ ಮೂಲಕ ಹೋರಾಟಕ್ಕೆ ಆನೆಬಲ ಬಂದಂತಾಗಿದೆ. ಆರಂಭದಲ್ಲಿ ರಸ್ತೆಯುದ್ದಕ್ಕೂ ಜಾಥಾ ನಡೆಸಿದ ಪ್ರತಿಭಟನಾಕಾರರು ಬೆಳ್ಮಣ್ಪೇಟೆಯಲ್ಲಿ ಅಪರ ಜಿಲ್ಲಾಧಿಕಾರಿಯವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ರು. ಅದಕ್ಕುತ್ತರಿಸಿದ ಅವರು, ಜಿಲ್ಲಾಡಳಿತದ ಅಧೀನದಲ್ಲಿ ಈ ಟೋಲ್ ಗೇಟ್ ವಿಚಾರ ಬರೋದಿಲ್ಲ. ಆ ನಿಟ್ಟಿನಲ್ಲಿ ಈ ಮನವಿ ಪತ್ರ ಸಹಿತ ಇಲ್ಲಿನ ವಿದ್ಯಮಾನಗಳನ್ನು ಸರ್ಕಾರಕ್ಕೆ ವರದಿ ಮಾಡುವುದಾಗಿ ಹೇಳಿದ್ರು. ಅಂತಿಮವಾಗಿ ಪ್ರತಿಭಟನಾಕಾರರು ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸುತ್ತಿದ್ದಂತೆ ಪೊಲೀಸರು ಅವರನ್ನು ಬಂಧಿಸುವ ಮೂಲಕ ಪ್ರತಿಭಟನೆಯನ್ನ ಮೊಟಕುಗೊಳಿಸಿದ್ದಾರೆ. ಸುರೇಶ್ ಮಾಳ್ V4 News 24/7 ಪಡುಬಿದ್ರೆ.